ನಮ್ಮೊಂದಿಗೆ ಇದ್ದಂತ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸದಾಶಿವಲಾಲರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಲೋಕಸಭಾ ಅಭ್ಯರ್ಥಿಯಾದ ಪದ್ಮರಾಜ್ ಆರ್ ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಎರಡು ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಂತ ಅಬ್ದುಲ್ ಜಲೀಲ್ ಮಾಂಟುಗಳಿ ಹಾಗೂ ಎಕೆ ಅಬ್ದುಲ್ ರೆಹಮಾನ್ ಅವರನ್ನು ಹಾಗೂ ಎರಡು ಬ್ಲಾಕಿನ ಎಲ್ಲ ಪದಾಧಿಕಾರಿಗಳನ್ನು ಅದೇ ರೀತಿ ಕೇವಲ ಒಂದು ದಿವಸದಲ್ಲಿ ತಮ್ಮ ಕರೆಗೆ ಹೋಗಟ್ಟು ಬಂದಂತ ಎಲ್ಲ ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರುಗಳನ್ನು ಅದೇ ರೀತಿ ಸೇವಾದಳ, ಯೂತ್ ಕಾಂಗ್ರೆಸ್, NSY ಹಾಗೂ ಎಲ್ಲ ಕಾಂಗ್ರೆಸ್ಸಿನ ಪದಾಧಿಕಾರಿಗಳನ್ನು ಅದೇ ರೀತಿ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ವಕ್ತಾರರಾದ ಫಾರೂಕ್ ಉಲ್ಲಾಗ್ರ ಅವರು ಕೂಡ ಈ ಕಾರ್ಯಕ್ರಮ ಬಂದರೆ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಎರಡು ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷಗಳನ್ನು, ಪ್ರಧಾನ ಕಾರ್ಯದರ್ಶಿಗಳನ್ನು, ಅದೇ ರೀತಿ ಕಾರ್ಯದರ್ಶಿಗಳನ್ನು, ಅದೇ ರೀತಿ ಎಲ್ಲ ಘಟಕ ಮುಂಚೂಣಿ ಘಟಕದ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅದೇ ರೀತಿ ಎಲ್ಲ ನಿಗಮಗಳ ಅದೇ ರೀತಿ ಎಲ್ಲ ಘಟಕಗಳ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಮಾಜಿ ತಾಲೂಕ್ ಪಂಚಾಯತ್ನ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆರೀಂ ಅವರು ಕೂಡ ಇದ್ದಾರೆ. ಅದೇ ರೀತಿ ತಾಲೂಕ್ ಪಂಚಾಯತಿನ ಬಂಟ್ವಾಳ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾದ ಹೈದರ್ ಕೈರಂಗಲ್ ಅವರಿದ್ದಾರೆ. ಅದೇ ರೀತಿ ಮಂಗಳೂರು ತಾಲೂಕ್ ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ಮೋನೂರ್ ಅವರು, ಅದೇ ರೀತಿ ಬಂಟ್ವಾಳ ತಾಲೂಕ್ ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಚಂದ್ರ ಕರ್ಕೇರ್ ಅವರು, ಎರಡು ಬ್ಲಾಕಿನ ಮಹಿಳಾ ಅಧ್ಯಕ್ಷರಾದ ಚಂದ್ರಿಕಾ ರೈ ಅವರು, ಮುಡಿಪು ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷರ ಬೃಂದಾ ಪೂಜಾರಿ ಅವರು, ಉಳ್ಳಾಲ ನಗರ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಮತಿ ಅಮಿತಾ ಅಶ್ವಿನ್ ಅವರು, ನಮ್ಮ ಸುರೇಖಾ ಚಂದ್ರಾಸ್ ಅವರು, ಅದೇ ರೀತಿ ಶಾಲಿನಿ ಶೆಟ್ಟಿ ಅವರು, ಅದೇ ರೀತಿ ನಮ್ಮ ನಾಯಕರುಗಳಂತ ಉಳ್ಳಾಳದ UP ಸಲೀಂ ರವರು, ಅದೇ ರೀತಿ ಯೂತ್ ಕಾಂಗ್ರೆಸ್ಸಿನ ನಾಸೀರ್ ಸಾಮಾರಿಗೆ ಅವರು, ಅದೇ ರೀತಿ ನಮ್ಮ ಮಂಡಳಿಯ ಸದಸ್ಯರಾದಂಥ ಅಬ್ದುಲ್ ರೆಹಮಾನ್ ಪುರಿಜಾಲ್ ರವರು, ಅದೇ ರೀತಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ನವಾಜ್ ದರಿಂಗಾನ್ ಅವರು, ಪಂಚಾಯತ್ ರಾಜ್ ಒಕ್ಕೂಟದ ಅಧ್ಯಕ್ಷರಾದ ನಸರ್ ಶಾ ಪಟ್ಟೋರಿ ಅವರು, ಅದೇ ರೀತಿ ಎಲ್ಲ ಸಿಂಡಿಕೇಟ್ ಸದಸ್ಯರುಗಳು ಅಚ್ಯುತಗಟ್ಟಿ ಅವರು, ಅದೇ ರೀತಿ ನಮ್ಮ ಇನ್ನೊಂದು ವರ್ಗದ ಅಧ್ಯಕ್ಷರಾದ ವಿವೇಕಾನಂದ ಸಲೀಲ್ ರವರು, ಹೈದರ್ ಕೈರಂಗಲ್ ಅವರು, ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರಾದ ಹೈದರ್ ಕೈರಂಗಲ್ ಅವರು, ದಿನೇಶ್ ರೈ ಅವರು, ನಮ್ಮ ಜಗದೀಶ್ ರವರು, ಫಾರೂಕ್ ಉಲ್ಲಾಗ್ ರವರು, ಅದೇ ರೀತಿ ಇಸ್ಮಾಯಿಲ್ ಸಂಘಟನಾ ಘಟಕದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇಸ್ಮಾಯಿಲ್ ರವರು, ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದ ಬಾವಾ ರವರು, ಪಟ್ಟಣ ಪಂಚಾಯತಿನ ಎಲ್ಲ ಸದಸ್ಯರುಗಳು, ನಗರಸಭೆಯ ಸದಸ್ಯ ಕೌನ್ಸಿಲರ್ಗಳು, ಸೋಮೇಶ್ವರ ಪುರಸಭೆಯ ಕೌನ್ಸಿಲರ್ಗಳು, ಅದೇ ರೀತಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಅದರಿಂದ ಹೆಚ್ಚಾಗಿ ಎಲ್ಲ ನಮ್ಮ ಶಾಸಕರ ಮೇಲೆ ಹಾಗೂ ಸಭಾಧ್ಯಕ್ಷರ ಮೇಲೆ ಪ್ರೀತಿಗಿಟ್ಟು ಬಂದಂತ ಎಲ್ಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಅದೇ ಜನ ಇವತ್ತು ಒಂದೇ ಒಂದು ಮಾತಿನಲ್ಲಿ ನೀವೆಲ್ಲ ಬಂದು ಸೇರಿದ್ದು ಬಹಳ ಸಂತೋಷವಾಗ್ತಾ ಇದೆ. ಮಹಾತ್ಮ ಗಾಂಧೀಜಿಯವರ ಈ ಒಂದು ಹೆಸರನ್ನು ಅಳಿಸುವಂತ ಕಾರ್ಯಕ್ರಮವನ್ನು ನಮ್ಮ ಕೇಂದ್ರ ಸರ್ಕಾರದ ಮೋದಿಜಿಯವರು ಅವರ ಹೆಸರನ್ನೇ ತೆಗೆಯುವಂತ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಬಹಳ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇದೊಂದು ದೊಡ್ಡ ತಾಪತ್ರೆ ಆಗೋದು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ. ಯಾಕಂತ ಹೇಳಿದ್ರೆ ಒಂದು ಅನುದಾನ ಇಲ್ಲದಂತ ಸಂದರ್ಭದಲ್ಲಿ ತಾವೇ ಒಂದು ಬಜೆಟ್ ಅನ್ನು ತಯಾರಿಸಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅನುಮೋದನೆ ಮಾಡಿ ನಂತರ ಗ್ರಾಮ ಪಂಚಾಯತ್ ಅನುಷ್ಠಾನ ಮಾಡುವಂತಹ ಕೆಲಸ ಅದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ. ದಿವಂಗತ ಮನಮೋಹನ್ ಸಿಂಗ್ ಅವರು, ಅದೇ ರೀತಿ ನಮ್ಮ ನಾಯಕಿಯಾದ ಸೋನಿಯಾ ಗಾಂಧಿ ಅವರು ಬಹಳಷ್ಟು ಜನರಿಗೆ ಉದ್ಯೋಗವನ್ನು ಇಡೀ ಕೇಂದ್ರದಲ್ಲಿ ನೀಡಬೇಕಂತ ತಿಳ್ಕೊಂಡು ಈ ಒಂದು ಯೋಜನೆ ತಯಾರು ಮಾಡಿದ್ದಾರೆ. ಅದು ಇದೀಗ ಜನರಿಗೆ ಗೊತ್ತಿಲ್ಲ. ಕೇವಲ ಹೆಸರು ಬದಲಾವಣೆ ಮಾತ್ರ ಅಲ್ಲ, ಅದರ ರೂಪರೇಷೆಯನ್ನೇ ಕೂಡ ಬದಲಾವಣೆ ಮಾಡಿದ್ದಾರೆ. ಅದು ಬಹಳಷ್ಟು ತೊಂದರೆ ಇಡೀ ಪಂಚಾಯತ್ಗಳಿಗೆ ಆಗ್ತದೆ. ಈಗ ಜನರಿಗೆ ಹೆಸರು ಬದಲಾವಣೆ ಮಾತ್ರ ಅಲ್ಲ, ಬೇರೆ ಬೇರೆ ಯೋಜನೆಯಲ್ಲಿ ಹೆಸರು ಬದಲಾವಣೆ ಮಾಡಿ ಅದರ ಸಮಸ್ಯೆ ಇಲ್ಲ. ಆದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹೆಸರು ಬದಲಾವಣೆ, ಅದೇ ರೀತಿ ಅವರ ಸ್ವರೂಪವನ್ನು ಬದಲಾವಣೆ ಮಾಡಿ ಅವರ ಕಂಟ್ರೋಲ್ ಅಲ್ಲಿ ಯಾವ ಪಂಚಾಯತ್ಗೆ ನಾವು ಯೋಜನೆಯನ್ನು ಕೊಡಬೇಕು ಅದು ಕೂಡ ಅವರ ಕೈಲಿದೆ. ಆದ್ರಿಂದ ಈ ಯೋಜನೆಗೆ ನಾವೆಲ್ಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎರಡೂ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಬಹಿಷ್ಕರಿಸ್ತೇವೆ. ಅದೇ ರೀತಿ ಅದಕ್ಕೆ ಒಂದು ಇದನ್ನು ಮಾಡಿ ಕೂಡ ನಾವು DC ಅವರಿಗೆ ಕಳಿಸ್ತೇವೆ ಅಂತ ಹೇಳ್ಕೊಂಡು ಮುಂದಿನ ಎಲ್ಲ ವಿಚಾರಗಳು ನಮ್ಮ ನಗರಾಭಿವೃದ್ಧಿ ಇಲಾಖೆ ಅಧ್ಯಕ್ಷರಾದ ಸದಾಶಿವರವರು ನಿಮ್ಮನ್ನು ಉದ್ದೇಶಿಸಿ ಮಾತಾಡಲಿ.